ವಿದೇಶದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳದ ಉದ್ಯೋಗವನ್ನ ಬಿಟ್ಟು ಗುಜರಾತಿಗೆ ಆಗಮಿಸಿ ಗುಜರಾತ್ ಹಾಲು ಉತ್ಪಾದಕರ ಒಕ್ಕೂಟವನ್ನು ನಿರ್ಮಿಸಿ ಹಾಲಿನ ಹೊಳೆಯನ್ನೇ ಹರಿಸಿದ ಡಾಕ್ಟರ್ ವರ್ಗೀಸ್ ಕುರಿಯನ್ ವಿಶ್ವದಲ್ಲಿ ಜನಪ್ರಿಯವಾದ ಹಾಲಿನ ಉತ್ಪಾದನಾ ಬ್ರ್ಯಾಂಡ್ ಅಮೂಲ್ ಹೆಸರನ್ನು ಪರಿಚಯಿಸಿದರು. ಹೀಗಾಗಿ ಕುರಿಯನ್ ಅವರು ಭಾರತದ ಹಾಲಿನ ಮನುಷ್ಯ ಎಂದೇ ಖ್ಯಾತರಾದರು. ಮಾಡುವ ಕೆಲಸದಲ್ಲಿ ಬದ್ಧತೆ, ಶ್ರದ್ಧೆ, ಕಾಳಜಿ ಇದ್ರೆ ಇವೆಲ್ಲವೂ ಸಾಧ್ಯವಾಗುತ್ತದೆ ಎಂದು ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಚಂದ್ರಶೇಖರ್ ಶೆಟ್ಟಿ ಕೆರಾಡಿ ಹೇಳಿದರು. ನಾಡಗುಡ್ಡೆಯಂಗಡಿ ಸರ್ಕಾರಿ ಆಸ್ಪತ್ರೆಯ ಮೈದಾನದಲ್ಲಿ ನಾಡಗುಡ್ಡೆಯಂಗಡಿ ಹಾಲೋತ್ಪಾದಕರ ಸಹಕಾರ ಸಂಘದ ಸದಸ್ಯರಿಗೆ ಬೋನಸ್, ಡಿವಿಡೆಂಡ್, ವಿಕಲಚೇತನರಿಗೆ ಸಹಾಯಧನ ವಿತರಣಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಹಾಲುತ್ಪಾದನೆಯಿಂದ ಮಹಿಳೆಯರು ಸದೃಢರಾಗುವುದರ ಜೊತೆಗೆ ದೇಶದ ಆರ್ಥಿಕತೆಯೂ ಬೆಳೆಯುತ್ತದೆ. ಹಣದ ಮೇಲೆ ಯಾವಾಗ ಗೌರವ ಕೊಡುತ್ತೇವೋ ಅದರ ಸಂಪಾದನೆಗೂ ಗೌರವ ಕೊಡಬೇಕು. ಬೆಳಿಗ್ಗೆ ಎದ್ದು ಕಷ್ಟಪಟ್ಟು ಹಸುವಿನ ಸೇವೆ ಮಾಡಿ ಹಾಲು ಕರೆದು ಡೈರಿಗೆ ಕೊಟ್ಟು ನೀವೆಲ್ಲ ಮಾಡುತ್ತಿರುವುದು ಒಳ್ಳೆಯ ಸಂಪಾದನೆ. ಕಷ್ಟದ ಸಂಪಾದನೆ ಯಾವತ್ತೂ ಉಳಿಯುತ್ತದೆ ಎಂದು ಹೇಳಿದರು. ಹಣದ ಬಗ್ಗೆ ನಾವೆಲ್ಲರೂ ಗೌರವ ಕೊಡ್ತೀವಿ. ಹಣ ಅಂತ ಹೇಳಿದ್ರೆ ಪೂಜೆ ಕೂಡ ಮಾಡ್ತೀವಿ. ಯಾಕೆ ಆ ಪೂಜೆ? ಹಣದ ಮೇಲೆ ಕೊಡುವಂತ ಗೌರವ. ಹಣದ ಮೇಲೆ ಯಾವಾಗ ನಾವು ಗೌರವ ಕೊಡ್ತೀವೋ ಅದರ ಸಂಪಾದನೆಗೂ ಗೌರವ ಕೊಡಬೇಕು. ಅಂದ್ರೆ ಅನೈತಿಕವಾಗಿ ಸಂಪಾದನೆ ಮಾಡಬಾರ್ದು, ಮೋಸ ಮಾಡಿ ಸಂಪಾದನೆ ಮಾಡಬಾರ್ದು, ಕಳ್ಳತನ ಮಾಡಿ ಸಂಪಾದನೆ ಮಾಡಬಾರ್ದು. ಅಂದ್ರೆ ಹೇಗೆ? ಮತ್ತೇನು? ನೀವೆಲ್ಲ ಮಾಡ್ತಿರೋದು ಒಂದು ಒಳ್ಳೆಯ ಸಂಪಾದನೆ. ಬೆಳಿಗ್ಗೆ ಎದ್ದು ಕಷ್ಟ ಬಿಟ್ಟು ಆ ಹಸುವಿನ ಸೇವೆ ಮಾಡಿ ಹಾಲು ಕರೆದು ಡೈರಿಗೆ ತಂದು ಅದನ್ನು ವಿತರಣೆ ಮಾಡಿ ಆ ರೀತಿಯ ಕಷ್ಟದ ಸಂಪಾದನೆ ಮರ್ಯಾದೆಯುತವಾಗಿ ಸಂಪಾದನೆ ಮಾಡ್ತೀರಿ. ಕಷ್ಟದ ಸಂಪಾದನೆ ಯಾವತ್ತೂ ಉಳಿಯುತ್ತೆ. ಸಂಘದ ಸದಸ್ಯರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ನಾವಂದ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರಾಜು ಪೂಜಾರಿ ಅವರು, ಕೇವಲ 30-40 ಲೀಟರ್ನಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು 1400ಕ್ಕೂ ಅಧಿಕ ಲೀಟರ್ಗೆ ಏರಿಕೆಯಾಗಬೇಕಿದ್ರೆ ಆಡಳಿತ ಮಂಡಳಿ ಬಹಳಷ್ಟು ಶ್ರಮ ಪಡಬೇಕಾಗುತ್ತದೆ. ಜನರಲ್ಲಿ ಜಾಗೃತಿ, ತಿಳುವಳಿಕೆ ಮೂಡಿಸುವುದರ ಮೂಲಕ ಈ ಸಂಘವನ್ನ ಯಶಸ್ಸಿನ ಹಂತಕ್ಕೆ ಕೊಂಡೊಯ್ದ ಆಡಳಿತ ಮಂಡಳಿಯವರ ಶ್ರಮ ಪ್ರಶಂಸನೀಯ ಎಂದು ಹೇಳಿದರು. ಈ ಒಂದು ತಾವೇನು ಹಾಲು ಉತ್ಪಾದನೆ ತಮ್ಮನ್ನು ತೊಡಗಿಸ್ಕೊಳ್ತೀರಿ, ಬಹುಶಃ ಇದು ಇವತ್ತು ತಮಗೆ ಯಾವುದೇ ಸಂದರ್ಭದಲ್ಲಿ ತಮ್ಮನ್ನು ಉಳಿಸುವಂಥದ್ದು. ಇವತ್ತು ಈ ಒಂದು ಹಾಲು ಉತ್ಪಾದನೆ ಮಾಡುವಂಥದ್ದು ಈ ಸಂಸ್ಥೆ ಬಹುಶಃ ಮುಂದಿನ ಏನು ಯೋಜನೆ, ಇವತ್ತು 1700 ಲೀಟರನ್ನ ಉತ್ಪಾದನೆ ಮಾಡಬೇಕಂತೇಳಿ ಅವರು ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ಮುಂದಿನ ಎಲ್ಲ ಗುರಿಗೂ ಸಹ ಇವತ್ತು ತಾವೆಲ್ಲ ಹಾಲು ಉತ್ಪಾದಕರು ಸದಸ್ಯರು ತಾವೆಲ್ಲ ಒಂದು ಆಡಳಿತ ಮಂಡಳಿ ಒಟ್ಟಿಗೆ ಇದ್ದು ಈ ಸಂಸ್ಥೆಯನ್ನ ಬಹುಶಃ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಒಂದು ಮಾದರಿ ಸಂಸ್ಥೆ ಆಗೋ ರೀತಿಯಲ್ಲಿ ತಾವೆಲ್ಲ ಸಹಕಾರ ಮಾಡಬೇಕು. ಇವತ್ತು ಸಂಸ್ಥೆ ಸಾಕಷ್ಟು ಬೆಳೆದ್ರೆ ಬಹುಶಃ ನಿಮಗೆ ಒಂದು ಆಧಾರ ಆಗುತ್ತೆ. ಇವತ್ತು ನಾವು ನೋಡಿದ್ರೆ 11 ಲಕ್ಷ ರೂಪಾಯಿ ಒಂದು ಲಾಭವನ್ನು ಒಂದು ಹಾಲು ಉತ್ಪಾದಕರ ಸೊಸೈಟಿ ಲಾಭ ಗಳಿಸ್ತಾ ಅಂತ ಹೇಳಿದ್ರೆ ಬಹುಶಃ ಯಾವುದೇ ಒಂದು ಕೃಷಿ ಸೊಸೈಟಿ ಇರ್ಬೋದು, ಬೇರೆ ಬೇರೆ ಸೊಸೈಟಿಗಳು ಬಹುಶಃ ಕೆಲವೊಮ್ಮೆ ಇನ್ನೂ ನಷ್ಟದಲ್ಲಿರುವಂಥ ಸೊಸೈಟಿ ಇದೆ. ಆದರೆ ಇಷ್ಟು ಲಾಭವನ್ನು ಗಳಿಸುವಂಥದ್ದು ಬಹುಶಃ ಇದು ನಿಮಗೆ ಏನು ಈ ಸೊಸೈಟಿ ಎಷ್ಟು ಬೆಳೀತದೆ ಅದು ತಾವು ಬೆಳೆದಾಗೆ. ಆಲೂರು ಹರ್ಕೂರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಮಂಜಯ್ಯ ಶೆಟ್ಟಿ ಸಂಘದ ಸದಸ್ಯರಿಗೆ ಡಿವಿಡೆಂಡ್ ವಿತರಿಸಿ ಮಾತನಾಡಿದರು. ಒಮ್ಮತದಲ್ಲಿ ಊರಿನ ಅಭಿವೃದ್ಧಿ ಬಗ್ಗೆ ಯಾರು ಚಿಂತನೆ ಮಾಡ್ತಾರೆ ಖಂಡಿತವಾಗಿ ಆ ಊರಿನ ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಇದೆ. ಆ ಮಾಡುವರಿಗೆ ಕೂಡ ಉತ್ಸಾಹ ಬರ್ತದೆ. ಎಲ್ಲಿ ಕಾಲೆಳೆತಕ್ಕೆ ಒಂದು ಕಾರಣ ಆಗ್ತದೆ ಆಗ ಅದು ಕುಂಠಿತ ಆಗ್ತಾ ಹೋಗ್ತದೆ. ಪ್ರತಿ ಊರಲ್ಲಿ ಕೂಡ ಸಾಮಾನ್ಯವಾಗಿ ರಾಜಕೀಯ ಇರ್ತದೆ, ಆದರೆ ಅಭಿವೃದ್ಧಿ ಪಥದಲ್ಲಿ ರಾಜಕೀಯವನ್ನು ಮಾಡಬಾರ್ದು. ಇದನ್ನ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಹಿಂದೆ ಕೆಲವೊಮ್ಮೆ ಇಲ್ಲಿ ತಿಕ್ಕಾಟ, ಆ ಕಾಲದಲ್ಲಿ ಅವನತಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು. ಯಾವುದೇ ಕಾರಣದಲ್ಲಿ ತಿಕ್ಕಾಟಕ್ಕೆ ಅವಕಾಶ ಕೊಡದೆ ಇಂತಹ ಸಂಘಗಳನ್ನು ಬೆಳೆಸೋದ್ರಲ್ಲಿ ತಮ್ಮೆಲ್ಲರ ಪಾತ್ರ ಕೂಡ ಇಲ್ಲಿ ಮುಖ್ಯವಾಗಿರ್ತದೆ. ನಾಡಗುಡ್ಡೆಯಂಗಡಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಬಿ ಶಂಕರ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ನಾರಾಯಣ್ ಶೆಟ್ಟಿ, ವಿಸ್ತರಣಾಧಿಕಾರಿ ರಾಜರಾಮ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಎಂ ತೋಳಾರ್ ಹಾಜರಿದ್ದರು.
ಸಂಘದ ಸದಸ್ಯರಾಗಿದ್ದು ಸರ್ಕಾರಿ ಸೇವೆಯಲ್ಲಿ ನಿವೃತ್ತಿ ಪಡೆದ ನಿವೃತ್ತ ಶಿಕ್ಷಕ ನರಸಿಂಹ ಶೆಟ್ಟಿ ಹಾಗೂ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ನಾರಾಯಣ್ ಬಿಲ್ಲವ ಅವರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆಯಲ್ಲಿ ಸಂಘದ ಸದಸ್ಯರಲ್ಲಿ ಅತಿ ಹೆಚ್ಚು ಹಾಲು ಕೊಟ್ಟ 3 ಸದಸ್ಯರನ್ನು ಗೌರವಿಸಲಾಯಿತು. ಜೊತೆಗೆ ಸಂಘದ ಸದಸ್ಯರಿಗೆ ಬೋನಸ್ ,15% ಡಿವಿಡೆಂಡ್, ಬಹುಮಾನ, ವಿಕಲಚೇತನರಿಗೆ ಸಹಾಯಧನ ಸೇರಿದಂತೆ ಸಂಘದ ಸದಸ್ಯರ ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಯಿತು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.